ಮೀಸಲಾತಿಯಲ್ಲಿ ಸರ್ಕಾರ ಭಾರಿ ಹಸ್ತಕ್ಷೇಪ ನಡೆಸುತ್ತಿದೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹಸ್ತಕ್ಷೇಪ ನಡೆದಿದ್ದು ನಾವು ನೋಡಿಲ್ಲ. ಕಾಂಗ್ರೆಸ್ ಪಂಚಾಯತ್ ಮೀಸಲಾತಿಯಲ್ಲಿ ಹಸ್ತಕ್ಷೇಪ ನಡೆಸಿಲ್ಲ ಎಂದು ಮಾಜಿ ಸಚಿವ ರಮಾನಾಥ ರೈ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪಂಚಾಯತ್ ತಿದ್ದುಪಡಿಗೆ ಅಂದು ಬಿಜೆಪಿ ವಿರೋಧಿಸಿತ್ತು. ರಾಜೀವ್ ಗಾಂಧಿ ಕಾಲದ ತಿದ್ದುಪಡಿಯಿಂದ ಗ್ರಾಮದ ಅಭಿವೃದ್ಧಿಯಾಗಿದೆ. ಕಳೆದ 3 ವರ್ಷಗಳಿಂದ ಬಡವರಿಗೆ ಮನೆ ಸಿಕ್ಕಿಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಹೆಚ್ಚುವರಿ ಮನೆಗಳು ಬಂದಿದ್ದವು. ಬಿಜೆಪಿ ಅಸ್ತಿತ್ವಕ್ಕೆ ಬಂದ ನಂತರ ಹಲವು ಯೋಜನೆಗಳು ಸ್ಥಗಿತಗೊಂಡಿವೆ. ಕಾಂಗ್ರೆಸ್ ಅವಧಿಯಲ್ಲಿ ಕೊಟ್ಟಿರುವ ಬಿಪಿಎಲ್ ಕಾರ್ಡ್ ರದ್ದು ಮಾಡಿರಲಿಲ್ಲ. ಆದರೆ ಬಿಜೆಪಿ ಬಿಪಿಎಲ್ ಕಾರ್ಡ್ ಅನ್ನು ರದ್ದುಪಡಿಸಿ ದಂಡ ವಸೂಲಿ ಮಾಡುತ್ತಿದೆ. ಪ್ರಾಕೃತಿಕ ವಿಕೋಪದ ಸಂತ್ರಸ್ತರಿಗೆ ಇನ್ನೂ ಪರಿಹಾರ ಬಂದಿಲ್ಲ. ಇಂಧನ ಬೆಲೆ ಸ್ಥಳೀಯ ದೇಶಗಳಿಗಿಂತ ಭಾರತದಲ್ಲಿ ಅಧಿಕವಿದೆ. ದೇಶದಲ್ಲಿರುವುದು ಇದೊಂದು ದರಿದ್ರ ಸರ್ಕಾರವಾಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಯಾವತ್ತೂ ಕೂಡ ಮೀಸಲಾತಿಯಲ್ಲಿ ಹಸ್ತಕ್ಷೇಪ ಆಗಿದ್ದು ನನಗೆ ಗೊತ್ತಿಲ್ಲ. ನಾನು ಉದಾಹರಣೆಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ 4 ಮಹಿಳೆ ಮೀಸಲಾತಿ ಅಂತ ಒಂದು ಮೀಸಲಾತಿ ಮಾಡುವಂತ ಈ ಪಂಚಾಯತ್ನ ವ್ಯವಸ್ಥೆಯಲ್ಲಿ ಖಂಡಿತ ಇಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಒಂದು ಕಡೆ ಇದು ಬೊಲ್ಲಾಯಿ ಅಂತ ಒಂದು ಊರು, ಬಂಟ್ವಾಳ ಸಚ್ಪಮೂಡ ಗ್ರಾಮದ. ಹಾಗೇನೆ ಇನ್ನೊಂದು ಪಂಚಾಯತ್ ಅಲ್ಲಿ 2 ಮೀಸಲಾತಿ, 2 ಹೆಣ್ಮಕ್ಳೆ. ಕೆಲವು ಕಡೆ ಮೀಸಲಾತಿ ಎಸ್ಟಿ, ಒಂದು ಕಡೆ 2 ಕಡೆ ಪಂಚಾಯತ್ ಅಲ್ಲಿ ಆಗ್ಬೋದು. ಬಹಳಷ್ಟು ಕಡೆ ಎಸ್ಟಿ ಅವರು ಇಲ್ಲದ ಊರಿನಲ್ಲಿ ಎಸ್ಟಿ ಮೀಸಲಾತಿ. ಶಾಸಕರು ಮನೋ ಇಚ್ಛೆಯ ಪ್ರಕಾರ ಈ ಮೀಸಲಾತಿ ಮಾಡ್ತಕ್ಕಂಥ ಪ್ರಯತ್ನ ಆಯಿತು. ನಾವು ಕೂಡ 7 ಜನ ಶಾಸಕರು ಇದ್ರು ಒಂದು ಸಂದರ್ಭದಲ್ಲಿ. ನಾವು ಯಾವ ಜಾಗದಲ್ಲಿ ಹೇಳ್ತೀವಿ, ನಾವು ಈ ಪಂಚಾಯತಿನ ಮೀಸಲಾತಿಗೆ ನಮ್ಮ ಪ್ರವೇಶ ಮಾಡಲಿಲ್ಲ. ಆದರೂ ಕೂಡ ಇವತ್ತು ಮೀಸಲಾತಿ ಬಂದ ನಂತರದ ಘಟನೆಗಳು ಸಾಕಷ್ಟು ಆಯಿತು. ಈಗ ಚುನಾವಣೆಯ ಹಂತದಲ್ಲಿ ನಾವೆಲ್ಲ ಇದ್ದೇವೆ.